ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 161. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವತ್ ಅವರು. ಕೇಳುಗರೆ, ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ತಾವೆಲ್ಲರೂ ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಆಗಿರಿ. ಆ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಕದಕಗಳಿಯನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ, ಕದಕಗಳಿಯನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ, ಅದರ ಕೀಲ್ ಕುಂಚಿಕೆಯ ಹೊರಕೆಸೆಯೇ ಸಾಕು. ಪದವಾಕ್ಯವಿದರಾಗವಾದ ಗಡಣೆಯ ಬಿಟ್ಟು ಒದವಿ ಪರುದಿಟದರಿವ ಮಂಕುತಿಮ್ಮ, ಒದವಿ ಪರುದಿಟದರಿವ ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ಇರುವ ಶಕ್ತಿಯ ಮೇಲೆ ಎಲ್ಲರಿಗೂ ಕೂಡ ನಂಬಿಕೆ ಇದೆ. ಆ ನಂಬಿಕೆಯೇ ನಮ್ಮ ಬದುಕನ್ನ ಗಟ್ಟಿ ಮಾಡುತ್ತದೆ, ಹೊಸ ಭರವಸೆಯನ್ನ ಮೂಡಿಸುತ್ತದೆ. ಆ ನಂಬಿಕೆಯ ಶಕ್ತಿಯೇ ಭಗವಂತನೆಂದು ನಾವೆಲ್ಲರೂ ಕೂಡ ಕರೆಯುತ್ತೇವೆ. ಈ ಭೂಮಿಯ ಮೇಲೆ ಪ್ರಕೃತಿಯನ್ನೊಳಗೊಂಡ ಪ್ರತಿಯೊಂದು ಕಣ ಕಣದಲ್ಲಿಯೂ ಭಗವಂತನನ್ನ ಕಾಣುವ, ಪೂಜಿಸುವ ನಂಬಿಕೆಯು ಇಂದಿಗೂ ನಮ್ಮಲ್ಲಿದೆ. ಭಗವಂತನ ಮೇಲೆ ಇರುವ ನಂಬಿಕೆಯಿಂದಾಗಿ ದೇವಸ್ಥಾನಕ್ಕೆ, ಮಂದಿರಕ್ಕೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋಗಿ ಪರಿಶುದ್ಧ ಮನಸ್ಸಿನಿಂದ ದೇವರಲ್ಲಿ ನಮ್ಮ ಕಷ್ಟ ನಷ್ಟಗಳನ್ನು, ಸುಖ ದುಃಖಗಳನ್ನು ತೋಡಿಕೊಳ್ಳುತ್ತೇವೆ. ಹೀಗೆ ಮಂದಿರ, ದೇವಾಲಯಗಳಿಗೆ ಹೋದಾಗ, ಭಕ್ತಿ ಶ್ರದ್ಧೆಯಿಂದ ಧ್ಯಾನಿಸಿದಾಗ ಮನಸ್ಸಿಗೊಂದು ಆಹ್ಲಾದಕರವಾದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೇವರು ಇದ್ದಾನೆ ಅಥವಾ ಇಲ್ಲ ಎನ್ನುವ ವಾದಗಳಿದ್ದರೂ ಕೂಡ ಅದು ಅವರವರ ಭಾವ ದರ್ಶನಕ್ಕೆ ಬಿಟ್ಟ ವಿಚಾರ. ಆದರೆ ಈ ಜಗತ್ತಿನಲ್ಲಿ ಮೂರ್ತ ಅಥವಾ ಅಮೂರ್ತವಾಗಿ ಭಗವಂತನನ್ನು ನಂಬಿಕೆಯ ಮೂಲಕ ಭಕ್ತಿಯಲ್ಲಿ ಕಾಣಬಹುದು. ಭಗವಂತನು ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಚೇತನ ಶಕ್ತಿಯಾಗಿದ್ದಾನೆ. ನಾವು ಭಗವಂತನನ್ನ ನಮ್ಮೆಲ್ಲರ ಅನುಕೂಲಕ್ಕಾಗಿ ಮರ, ಗಿಡ, ಕಲ್ಲು, ಮೂರ್ತಿ, ವಿಗ್ರಹ, ಚಿತ್ರ ಹೀಗೆ ಹಲವು ಬಗೆಗಳಲ್ಲಿ ಕಂಡುಕೊಂಡಿದ್ದೇವೆ. ಆದರೆ ನಮ್ಮ ಕಲ್ಪನೆಗೂ ನಿಲುಕಲಾರದ ಶಕ್ತಿಯಾಗಿ ಇಡೀ ಜಗತ್ತನ್ನ ಆವರಿಸಿಕೊಂಡಿದ್ದಾನೆ. ಭಗವಂತನನ್ನು ಎಲ್ಲಿಯೂ ಸ್ಥಿರವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ಭಗವಂತನು ಅನಂತ ಶಯನು ಆಗಿದ್ದಾನೆ. ಜಗದ ವ್ಯಾಪ್ತಿಯು ವಿಸ್ತಾರವಾಗಿದೆ. ಭಗವಂತನನ್ನು ಕಲ್ಲು, ವಿಗ್ರಹ, ಮೂರ್ತಿಗಳಲ್ಲಿ ಸ್ಥಿರಗೊಳಿಸಿ ಆಲಯಕ್ಕೆ ಬೀಗ ಮುದ್ರೆಗಳನ್ನು ಹಾಕಿ ಗೊಂಚಲನ್ನ ದೂರಕ್ಕೆಸೆದರೆ ಭಗವಂತನ ಶಕ್ತಿಯನ್ನ ವಿಸ್ತಾರವಾಗಿ ಕಾಣಬೇಕು ಎಂದು ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ನಮ್ಮೆಲ್ಲರ ಬದುಕಿನಲ್ಲಿ ಸತ್ಯವನ್ನು ನಾವು ಅರಿಯಬೇಕು. ಆಗ ಸಂಸ್ಕಾರ, ಸಂಸ್ಕೃತಿಯ ಉನ್ನತ ಹಾದಿಯ ಮೆಟ್ಟಿಲುಗಳಾಗಿ ದಾರಿದೀಪಗಳಾಗುತ್ತವೆ. ಸತ್ಯದ ದರ್ಶನಕ್ಕಾಗಿ ಭಾಗ್ಯದ ಬೆಳಕು ಬದುಕಿನಲ್ಲಿ ಸಿಗುವ ಮೂಲಕ ಬದುಕಿಗೊಂದು ಸಾರ್ಥಕ್ಯ ಲಭ್ಯವಾಗುತ್ತದೆ. ಬಂಧುಗಳೇ, ಮಂಕುತಿಮ್ಮನ ಕಗ್ಗವನ್ನ ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮಾತ್ರ ಮರಿಬೇಡಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಸದಾ ಇರಲಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.